ಕರುಣಿಸು ವರಗಳ ಪ್ರಭುವೇ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ನಾನಿನ್ನ ನೆನೆವೆಯೇ. ಮೂಷಿಕ ವಾಹನ ಮೋದಕ ಹಸ್ತಾದ ಪಾಶಾಂಕುಶಧರ ಕಮಲ ಪ್ರಶಸ್ತ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ನಾನಿನ್ನ ನೆನೆವೆ ವರಗಳ ಪ್ರಭುವೇ. ಜಯ ಜಯ ಆತ್ಮೀಯ ವೀಕ್ಷಕರೇ, ನಮ್ಮ ಟಿವಿಯ ಯಕ್ಷರಾಮಾಯಣ, ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣ, ಪೊಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ಮೂಡಿಬರುತ್ತಿರುವ ಯಕ್ಷರಾಮಾಯಣ ಶ್ರೀಮದ್ ರಾಮಾಯಣದ ಪುಣ್ಯ ಕಥಾನಕ ಯಕ್ಷಗಾನ ವಾಹಿನಿಯಾಗಿ ನಮ್ಮ ಟಿವಿಯಲ್ಲಿ ಹರಿದು ಬರುತ್ತಾ ಇದೆ. ಪಾವಂಜೆಯ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಟಿವಿಯ ಡಾಕ್ಟರ್ ಶಿವಶರಣ್ ಶೆಟ್ಟಿಯವರು, ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರ ಸಂಯೋಜನೆಯಲ್ಲಿ ಯಕ್ಷರಾಮಾಯಣವನ್ನು ಪ್ರತಿನಿತ್ಯ ನಮ್ಮ ಟಿವಿಯ ಮೂಲಕ ಪ್ರಸಾರ ಮಾಡುತ್ತಾ ಇದ್ದಾರೆ. ಭಂಡಾರಿ ಬಿಲ್ಡರ್ಸ್ ಪ್ರಧಾನ ಪ್ರಾಯೋಜಕರು, ಮಾತಾ ಡೆವಲಪರ್ಸ್ ಸಹ ಪ್ರಾಯೋಜಕರಾಗಿ ಚಾವಡಿಮನೆ ಜಗನ್ನಾಥ್ ಶೆಟ್ಟಿ ಹಾಗೂ ವಿಜಯನಾಥ್ ವಿಠಲ್ ಶೆಟ್ಟಿಯವರ ಸಹಾಯ ಸಹಕಾರದೊಂದಿಗೆ ಯಕ್ಷರಾಮಾಯಣ ಮೂಡಿಬರುತ್ತಾ ಇದೆ. ಭರತಾಗಮನದ ಪ್ರಸಂಗ, ಕಡಂದಲೆ ರಾಮರಾವ್ ವಿರಚಿತ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದ ಪದ್ಯಗಳನ್ನು ಪಟ್ಲ ಭಾಗವತರು ಆರಿಸಿಕೊಂಡಿದ್ದಾರೆ. ಭರತ ರಾಮನಲ್ಲಿಗೆ ಬಂದಿದ್ದಾನೆ, ದಶರಥನ ಮರಣ ವಾರ್ತೆಯನ್ನು ತಿಳಿಸಿದ್ದಾನೆ. ರಾಮಲಕ್ಷ್ಮಣ ಭರತ ಶತ್ರುಘ್ನರು ಒಂದಾಗಿ ಮುಂದೆ ಮಾಡಬೇಕಾದಂತಹ ಕರ್ತವ್ಯದ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭ ಸೀತಾದೇವಿ ದುಃಖಿತಳಾಗಿದ್ದಾಳೆ. ಯಾಕೆ? ತನ್ನ ಮಾವನನ್ನು ಕಳೆದುಕೊಂಡಂತಹ ದುಃಖ. ರಾಮನಿಗೆ ತಂದೆಯನ್ನು ಕಳ್ಕೊಂಡಂತಹ ದುಃಖ ಎಷ್ಟಿದೆಯೋ ಅದೇ ರೀತಿ ದಶರಥನ ಮರಣದ ವಾರ್ತೆಯನ್ನು ಕೇಳಿದಂತಹ ಸೀತಾದೇವಿ ಧರೆಗೆ ಉರುಳಿದ್ದಾಳೆ. ಅವಳನ್ನು ಸಮಾಧಾನಪಡಿಸುವ ಕೌಸಲ್ಯೆಯ ವ್ಯಾವಹಾರಿಕ ಜ್ಞಾನ ಹೇಗಿತ್ತು ನೋಡಿ. ವನಿತಾರತ್ನವೇ ಬಾರಿ ದಶರಥ ಭೂಮಿ ಪಾಲನ ಸುಸೆಯಾಗಿ ರಾಮನ ಕೈಯ ಪಿಡಿದು ದಶರಥ ಭೂಮಿ ಪಾಲನ ಸುಸೆಯಾಗಿ ರಾಮನ ಕೈಯ ಪಿಡಿದು ಜನಕರಾಜನ ಹೊಟ್ಟೆಯಲ್ಲಿ ಗುಟ್ಟಿ ಘೋರ ಕಾನನ ದುಳಿ
ಕೊಳೆಗಿಳಿದಿರುವ ಕನಕದಂತೆ ಬಿಸಿಲಿನ ಝಳಕೆ ಬಾಡಿರುವಂತ ತಾವರೆಯಂತೆ ಬಿಸಿಲಿನ ಝಳಕೆ ಬಾಡಿರುವಂತ ತಾವರೆಯಂತೆ ಕಳೆಗೆಟ್ಟ ನಿನ್ನಯ ಮುಖ ಕಂಡು ವ್ಯಸನವ ತಳೆದಿ ನಾನಿರುದಿನುಳ್ ಹಳೆ ಗುಣವಂತೆ ಕಂಡು ವ್ಯಸನವ ತಳೆದೆ ಹಿಂದಿನೋಳ್ ಗುಣವಂತೆ ಹರಹರ ಹರಹರ ಹರಗರಾಗ್ನಿಯು ತನಗಾಶ್ರಯವಾದ ಮೊರವುರುಳಿ ಸುಡುವುದೇ ವ್ಯಸನವಿರುವುದು ಮರವರುಳಿ ಸುಡುವುದೇ ವ್ಯಸನವಿರುವುದು ಅರಳಿಯುವುದಿಲ್ಲ ಕಾಯದಿ ಹುಟ್ಟಿದಳಲಗ್ನಿ ಪರಿತಪಿಸುವುದು ದೇಗವಳಂದು ವನಿತಾರತ್ನವೇ ಬಾರೆ ಜಾನಕಿ ವನಿತಾರತ್ನವೇ ಬಾರೆ ಬಾರೆ ಸೀತಾದೇವಿಯನ್ನು ಕೌಸಲ್ಯ ಸಮಾಧಾನ ಪಡಿಸ್ತಾಳೆ. ಮತ್ತೆ ಮುನಿಪತ್ನಿಯ ರೀತಿಯಲ್ಲಿ ಏರು ಯೌವನದ ತರುಣಿ ಕಾನನದಲ್ಲಿ ಮಗನ ಜೊತೆಯಲ್ಲಿ ಇದ್ದಂತಹ ದುಸ್ಥಿತಿಯನ್ನು ಕಂಡು ಮರುಗುತ್ತಾಳೆ ರಾಜಮಾತೆ ಕೌಸಲ್ಯೆ. ಅಂತೂ ಸೀತಾದೇವಿಯನ್ನು ಸಮಾಧಾನಪಡಿಸಿ ಕೌಸಲ್ಯೆಯನ್ನು ಸಮಾಧಾನಪಡಿಸ್ತಾಳೆ ಸೀತೆ. ಇವರು ಹೀಗಿರಬೇಕಿದ್ರೆ ಶ್ರೀರಾಮ ಭರತನಲ್ಲಿ ಕೇಳ್ತಾನೆ. ಈಗ ಬಂದ ಕಾರಣ ಈತೆರದಿ ಕೌಸಲ್ಯ ಮೋಹದಿ ಸೀತೆಯನು ಮೈದಡವೊತಲಿಯೇ ಸಂಪ್ರೀತಿಯಿಲ್ದು ಪಚರಿಸಿಕೊಂಡಿರಲಾಗ ರಾಘವನು ಮಾತಿಯರ ಸಂತವಿಸುತ್ತ ಅತಿ ಶೋಕ ದುರದಿ ಬಳಲಿ ಭರತನ ಮಾತನಾಡಿಸಿ ನಯೋತ್ನಿಗಳಿಂದ ವಿನಯದಲ್ಲಿ ಎಲೆ ಭರತ ಕೇಳೋ ನಿನಗೆ ನಾರು ಮಡಿಯೇಕೆ ತಲೆಯೊಳಿ ಜಡಿಯೇಕೆ ಕೃಷ್ಣಾಜಿನವಿದೇಕೆ ಬಲು ವ್ಯಸನವೇಕೆ ಮಾತೆಯರ ನೊಡಗುಂಡು ನೀ ಕಾನನಗೆ ಬಂದುದೇಕೆ ಎಲೆ ಭರತ ಕೀಳು ನಿನಗಿ ನಾರು ಮಡಿಯೇಕೆ ತಲೆಯೊಳಿ ಜಡೆಯೇಕೆ ಕೃಷ್ಣಾಜಿನವಿದೇಕೆ ಬಲು ವ್ಯಸನವೇಕೆ ಮಾತೆಯರ ನೊಡಗುಂಡುದೇಕೆ ಕಾನನಗೆ ಬಂದುದೇಕೆ ನೆಲೆಯನಿದ ನರಿಯಬೇಕೆಂದೆನಗೆ ನೆಲೆಯ ಈ ನೆಲೆಯ ಅರಿಯಬೇಕೆಂದೆನಗೆ ಬಲು ತೋಷವಪ್ಪುದು ಹಂಬರವಪ್ಪುದು ಪೇಣಿನು ತಮ್ಮ ತಮ್ಮ ತಮ್ಮ
ಸಹಜವಾಗಿ ಎಲ್ಲರಿಗೂ ಒಂದು ಕುತೂಹಲ ಇರ್ತದೆ, ಯಾಕೆ ಭರತ ಆ ರೀತಿಯಾಗಿ ಕಾಡಿಗೆ ಬಂದಿದ್ದಾನೆ? ಹಾಗಿದ್ರೆ ರಾಮನಿಗೆ ಆ ಸಂದೇಹ ಕಾಡದೆ ಇದ್ದೀತೆ. ನೀನು ಯಾಕೆ ಬಂದದ್ದು ಎಂದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳಬಹುದು. ಬಂದದ್ದು ಯಾಕೆ ಎನ್ನುವ ಪ್ರಶ್ನೆ ಮೊದಲಾಗಿದ್ದರೆ, ಬಂದಂತಹ ನೀನು ನಾರು ಮಡಿಯನ್ನು ಉಟ್ಟದ್ದು ಯಾಕೆ? ಜಟೆಯನ್ನು ಬಿಟ್ಟದ್ದು ಯಾಕೆ? ಕೃಷ್ಣಾಜಿನವನ್ನು ತೊಟ್ಟದ್ದು ಯಾಕೆ? ಒಬ್ಬನೇ ಬಂದಿಲ್ಲ, ತಾಯಿಯ ಜೊತೆ ಕೂಡಿಕೊಂಡು ಬಂದಿದ್ದಿ, ಮಾತೆಯಂದಿರ ಜೊತೆಯಲ್ಲಿ ಸೇರಿಕೊಂಡು ಬಂದಿದ್ದಿ. ಅಷ್ಟೇ ಅಲ್ಲ, ಮಂತ್ರಿಗಳಿದ್ದಾರೆ, ಬಿಡು, ಪುರೋಹಿತರು ಬಂದಿದ್ದಾರೆ, ವಸಿಷ್ಠರು, ಜಾಬಾಲಿ ಮೊದಲಾದಂತಹ ವಿಶೇಷ ಋಷಿವರ್ಯರು ಜೊತೆಯಲ್ಲಿದ್ದಾರೆ, ರಥ, ಗಜ, ಅಶ್ವ, ಪದಾತಿ, ಚತುರಂಗ ಸೇನೆ ಜೊತೆಯಲ್ಲಿದೆ. ಇವರೆಲ್ಲರನ್ನೂ ಸೇರಿಸಿಕೊಂಡು ಬರಬೇಕಿದ್ರೆ ಏನೋ ಒಂದು ಪ್ರಬಲವಾದ ಕಾರಣ ಇರಬೇಕು. ಯಾಕೆ 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 ಎನ್ನುವ ರಾಮನ ಪ್ರಶ್ನೆಗೆ ಭರತ ಉತ್ತರಿಸ್ತಾನೆ. ಅಣ್ಣ ರಾಮಚಂದ್ರದ ಅಣ್ಣ ಅಣ್ಣ ಅಣ್ಣನೇ ಪಿರಿಯಾಕನಾಗಿದ್ದಿ, ರಾಜ್ಯವ ಹಣ್ಣದೆ ಕಾನನದೊಳಗಿರುವುದು, ರಾಜ್ಯವ ಹಣ್ಣದೆ ಕಾನನದೊಳಗಿರುವುದು, ಬಣ್ಣವಲ್ಲದು ರಾಜ್ಯ ನಿನಗೆ ಬೇಡಾದರೆ, ಬಣ್ಣವಲ್ಲದು ರಾಜ್ಯ ನಿನಗೆ ಬೇಡಾದರೆ, ಕಣ್ಣಿಂದ ನಾ ನೋಡಲಾರೆ ನಿಶ್ಚಯವು ಅಣ್ಣ, ಕಣ್ಣಿಂದ ನಾ ನೋಡಲಾರೆ ನಿಶ್ಚಯವು ಅಣ್ಣ, ಬಣ್ಣವಲ್ಲದು ನಿನಗೆ ಕಾನನ ಅಣ್ಣ. ರಾಮ ಭರತರ ಸಂಭಾಷಣೆಯಲ್ಲಿ ಭರತ ರಾಮನನ್ನು ಒಲಿಸಿಕೊಳ್ಳುವುದಕ್ಕಾಗಿ, ಆತನ ಹಿರಿತನವನ್ನು ಸ್ಥಾಪಿಸುವುದಕ್ಕಾಗಿ ಅನೇಕ ಉದಾಹರಣೆಗಳನ್ನು ಕೊಡ್ತಾನೆ. ನಮ್ಮ ಸೂರ್ಯವಂಶದ ಇತಿಹಾಸದಲ್ಲಿ ಹಿರಿಯರೇ ರಾಜ್ಯವನ್ನು ಆಳಿದಂತಹ ಉದಾಹರಣೆಗಳನ್ನು ಕೊಡುತ್ತಾ, ಒಂದೊಮ್ಮೆಗೆ ಹಿರಿಯರು ಅಧಿಕಾರದಿಂದ ವಂಚಿತರಾಗಬೇಕಿದ್ರೆ ಅವರಲ್ಲಿ ಯಾವುದಾದರೂ ದೋಷಗಳಿರಬೇಕು. ಅಂತಹ ದೋಷಗಳು ಯಾವುದೂ ನಿನ್ನಲ್ಲಿಲ್ಲ. ಪರರ ವಿತ್ತವನ್ನು ನೀನು ಅಪಹರಣ ಮಾಡಲಿಲ್ಲ, ಪರಸ್ತ್ರೀಯನ್ನು ನೀನು ಬಯಸಲಿಲ್ಲ, ಗೋಬ್ರಾಹ್ಮಣರಿಗೆ ಹಿಂಸೆಯನ್ನು ಕೊಡುವಂತಹ ಪ್ರವೃತ್ತಿ ನಿನ್ನದಲ್ಲ. ಪರಮ ಧಾರ್ಮಿಕನಾದಂತಹ ನಿನಗೆ ರಾಜನಾಗುವಂತಹ ಎಲ್ಲ ಯೋಗ್ಯತೆಗಳು ಇದ್ದರೂ ಕೂಡ ಆ ಯೋಗ ಯಾಕೆ ತಪ್ಪಿ ಹೋಯಿತು ಎನ್ನುವ ದುಃಖವನ್ನು ಭರತ ರಾಮನ ಮುಂದೆ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಒಳ್ಳೆಯ ಉತ್ತರವನ್ನೇ ಶ್ರೀರಾಮಚಂದ್ರ ಭರತನಿಗೆ ಕೊಡ್ತಾನೆ. ತಮ್ಮ ನಿನ್ನಯ ಮಾತಾಲೋಚಿಸಲಿದ ಲೋಕ ಸಮ್ಮತವಾಗಿರ್ಪುವುದಿಲ್ಲ, ತಮ್ಮ ಭರತ
ಧರ್ಮವಲ್ಲ ನೆಮ್ಮದಿಗಾಗಿ ಸತ್ಯವು ಮೀರಿ ನಡೆಯುವುದು ನಮ್ಮ ವಂಶದ ಧರ್ಮವಲ್ಲ ತಮ್ಮ ತಮ್ಮ ನಿನ್ನಯ ಮಾತಾಲೋಚಿಸಲಿದು ಲೋಕ ಸಮ್ಮತವಾಗಿ ಇದೆಲ್ಲ ಸಮ್ಮತವಾಗಿ ಭರತ ಹಠ ಹಿಡಿದಿದ್ದಾನೆ. ಅಣ್ಣ, ನಿನಗೆ ರಾಜ್ಯ ಬೇಡ ಅಂತ ಆದರೆ ನನಗೂ ಆ ರಾಜ್ಯ ಬೇಡ. ನೀನು ಕಾಡಿನಲ್ಲಿ ಇರುವುದಿದ್ರೆ ನಾನು ನಿನ್ನ ಜೊತೆಯಲ್ಲಿ ಕಾಡಲ್ಲೇ ಇದ್ದು ಬಿಡುತ್ತೇನೆ. ಅದನ್ನು ತಪ್ಪು ಅಂತ ರಾಮ ಹೇಳುತ್ತಾ ಇರುವುದು. ಸೂರ್ಯವಂಶದ ಅರಸರು ಅವರದೇ ಆದಂತಹ ಹೊಣೆಗಾರಿಕೆಯನ್ನು ಹೊತ್ತವರು. ಪೂರ್ವ ಪದ್ಧತಿಗಳನ್ನು ನಾವು ಮೀರಿ ನಡೆಯಕೂಡದು. ಭರತ, ನಿನಗೂ ಹೊಣೆಗಾರಿಕೆ ಇದೆ. ಹೀಗೆ ಕೇವಲ ನಮ್ಮ ಸುಖಕ್ಕಾಗಿ ನಾವು ನಮ್ಮ ತನವನ್ನು, ನಮ್ಮ ವಂಶದ ಗೌರವವನ್ನು ಮರೆತು ವ್ಯವಹಾರ ಮಾಡಬಾರದು ಎನ್ನುವ ಎಚ್ಚರಿಕೆಯನ್ನು ಪ್ರೀತಿಯಿಂದ ಭರತನಿಗೆ ನೀಡುತ್ತಾನೆ. ಆದರೆ ಭರತ ರಾಮನ ಮಾತಿಗೆ ಒಪ್ಪುವುದಿಲ್ಲ, ಹಠ ಹಿಡಿಯುತ್ತಾನೆ. ಕೇಳೆನ್ನ ಮನಸ್ಸಿಗೆ ಸಮಾಧಾನವಿಲ್ಲವು ಪಂಚಬಾಣನುರು ಬೇಗೆ ಸಿಲುಕಿಯೇ ಮಾನಿನಿಯ ನುಡಿಗೆ ಮರುಳಾಗಿ ವೃದ್ಧಾಪ್ಯದಲ್ಲಿ ಪಿತನಿರುವುದ ಮಾತಿಗಾಗಿ ಮಾನಿನಿಯ ನುಡಿಗೆ ಮರುಳಾಗಿ ವೃದ್ಧಾಪ್ಯದಲ್ಲಿ ಪಿತನಿರುವುದ ಮಾತಿಗಾಗಿ ಕಾರಣಕ್ಕೆ ನೀ ಪಂದಿದು ಸರಿಯೇ ಸರಿಯೇ ದೇವರ ಸಮಾನವಿದೆ ನಿನ್ನ ಭಾವಿಸಿಗೆ ಅನುದಿನದಿ ದೇವರ ಸಮಾನವೇ ನೀನೆಂದು ಭಾವಿಸಿಗೆ ಅನುದಿನದಿಯೇ ನಾನಿರು ಲಕ್ಷ್ಮಣನ ತೆರದಿ ನೀನು ನೋಡ ನಿರ್ಪೇ ಅನುದಿನ ಎನಲೊರೆದ ಶ್ರೀರಾಮ ಅಣ್ಣ ಏನಾದರಾಗಲಿ ಅಣ್ಣ ಲಕ್ಷ್ಮಣನ ಹಾಗೆ ನಾನೂ ಕೂಡ ನಿನ್ನ ಜೊತೆಯಲ್ಲೇ ಉಳಿದು ಬಿಡುತ್ತೇನೆ. ಹಠ ಹಿಡಿದಂತಹ ಭರತನನ್ನು ಸಮಾಧಾನ ಪಡಿಸುವುದಕ್ಕಾಗಿ ರಾಮ ಪೂರ್ವಕತೆಯನ್ನು ಹೇಳುತ್ತಾನೆ. ಇದು ಕೇವಲ ಕೈಕೆಗೆ ದಶರಥ ಕೊಟ್ಟ 2 ವರದ ವಿಚಾರವಲ್ಲ, ಅದರ ಹೊರತಾಗಿ ಅದಕ್ಕಿಂತಲೂ ಪೂರ್ವದಲ್ಲಿ ನಡೆದಂತಹ ಒಂದು ಕಥೆಯನ್ನು ಭರತನಿಗೆ ನೆನಪಿಸ್ತಾನೆ. ಸೋದರನೇ ಕೇಳಿತು ಪಿತನ ನಿಷೇಧಗೈರಿ ಲೋಕದೊಳಗೆ ನಿಷೇಧ
ಮಾಡಿಗ ಮುನ್ನ ಜನಕ ಸೋದರ ದಶರಥ ಚಕ್ರವರ್ತಿಯ ಹಿರಿಯ ರಾಣಿ ಕೌಸಲ್ಯಾದೇವಿ, ಅವಳಿಗೆ ಮಕ್ಕಳಾಗಲಿಲ್ಲ. ದ್ವಿತೀಯ ಅರಸಿ ಸುಮಿತ್ರಾದೇವಿ, ಅವಳಿಗೂ ಮಕ್ಕಳಾಗಲಿಲ್ಲ. ಪುತ್ರ ಸಂತಾನವನ್ನು ಪಡೆಯಬೇಕು ಎನ್ನುವ ಕಾರಣಕ್ಕಾಗಿಯೇ ಅಶ್ವಪತಿ ಮಹಾರಾಜನ ಮಗಳಾದ ಕೈಕೇಯಿಯನ್ನು ವಿವಾಹವಾದವ ದಶರಥ. ಕೈಕೇಯಿಯ ವಿವಾಹ ಸಂದರ್ಭದಲ್ಲಿ ಅಶ್ವಪತಿ ಮಹಾರಾಜನಿಗೆ ದಶರಥ ಮಾತು ಕೊಟ್ಟಿದ್ದನಂತೆ. ನಾನು ನಿನ್ನ ಪತ್ನಿಯ ಕೈ ಹಿಡಿಯುವುದು ಅಯೋಧ್ಯೆಯ ಭಾವಿ ಸಾಮ್ರಾಟನನ್ನು ಕಾಣುವುದಕ್ಕೆ. ಅಂದರೆ ಕೈಕೇಯಿಯ ಮೂಲಕ ಪುತ್ರೋತ್ಸವವಾಗುತ್ತದೆ, ಮುಂದೆ ಆ ಪುತ್ರನೇ ಅಯೋಧ್ಯೆಯನ್ನು ಆಳುತ್ತಾನೆ ಎನ್ನುವಂತಹ ಭರವಸೆ ದಶರಥನಿಗೆ. ಹೀಗೆ ಕೈಕೇಯಿಯ ವಿವಾಹ ಸಂದರ್ಭದಲ್ಲಿ ಅಶ್ವಪತಿ ಮಹಾರಾಜ ದಶರಥ ಚಕ್ರವರ್ತಿಯಿಂದ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡೇ ತನ್ನ ಮಗಳನ್ನು ದಶರಥನಿಗೆ ಧಾರೆ ಎರೆದು ಕೊಟ್ಟಿದ್ದಾನೆ ಎನ್ನುವ ಪೂರ್ವ ಕಥೆಯನ್ನು ನೆನಪಿಸ್ತಾನೆ. ಅದರ ಜೊತೆಯಲ್ಲಿ ಶಂಬರಾಸುರ ಕಾಳಗ ಪ್ರಸಂಗದಲ್ಲಿ ಕೈಕೇಯಿ ದಶರಥನನ್ನು ರಕ್ಷಣೆ ಮಾಡುವುದಕ್ಕೆ ತನ್ನ ಕಿರುಬೆರಳನ್ನೇ ರಥದ ಗಾಲಿಗೆ ಕೀಲಿಯಾಗಿ ಇಟ್ಟಂತಹ ಸಂದರ್ಭ. 2 ವರವನ್ನು ಕರುಣಿಸುತ್ತೇನೆ, ಬೇಕಾದಾಗ ಕೇಳುತ್ತೇನೆ ಎಂದಿದ್ದಳು ಕೈಕೆ. ಕೇಳಿಯೇ ಬಿಟ್ಟಳು. ರಾಮ 14 ವರ್ಷ ಕಾಡಿಗೆ ಹೋಗಬೇಕು, ನನ್ನ ಮಗ ಭರತನಿಗೆ ಪಟ್ಟವಾಗಬೇಕು. ಹೀಗೆ ಪಿತೃವಾಕ್ಯ ಪರಿಪಾಲನೆಯನ್ನೇ ಪ್ರಧಾನ ಲಕ್ಷ್ಯವಾಗಿರಿಸಿಕೊಂಡು ನನ್ನ ತಂದೆ ನನ್ನನ್ನು ಕಾಡಿಗೆ ಹೋಗು ಅಂತ ಹೇಳಲಿಲ್ಲ, ಆದರೆ ತಂದೆ ಮಾತು ಕೊಟ್ಟಿದ್ದಾರೆ ತಾಯಿಗೆ, ಚಿಕ್ಕಮ್ಮನಿಗೆ 2 ವರವನ್ನು ಕೊಡುತ್ತೇನೆ ಕೇಳು. ಆ ವರವನ್ನು ನಡೆಸಿಕೊಡುವ ಹೊಣೆಗಾರಿಕೆ ತಂದೆಯದ್ದು. ತಂದೆಯ ವಾಕ್ಯ ಪರಿಪಾಲಿಸಲ್ಪಡಬೇಕಿದ್ರೆ ಪುತ್ರನಾದಂತಹ ನಾನು ಕಾಡಿಗೆ ಹೋಗಬೇಕು. ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾದವರು ಕೇವಲ ನಾನೊಬ್ಬನೇ ಅಲ್ಲ, ನಾವು 4 ಮಂದಿ ಇದ್ದೇವೆ. ಅದರಿಂದ ನಾವು ತಂದೆಗೆ ಚಾತುರ್ದಿ ಸುತರುದಿಸಿ ಸತ್ಪುನುತ ಕುಂಡಾಡುತ್ತಿರುವುದು ಲೋಕವಿನ್ಯಾವ ಕಾರ್ಯವಾದರೂ ಸಾಧಿಸಲು ಯೋಗ್ಯರಾಗಿರಬೇಕು. ಕುಂದಿಗೊಳ್ಳದೆಯೇ ನಮಗೆ ನಿರ್ಣೀತ ಕೆಲಸದಿ ಪ್ರವರ್ತಕರಾಗಿ ಸಂತೋಷದಲ್ಲಿ ನಡೆಸುವುದೇ ನಮ್ಮ ಕರ್ತವ್ಯ. ನಾಸ್ತಿಕವಾದ ನುಡಿದ ಜಾಬಾಲಿಯು ನಾವು 4 ಮಂದಿ ಯಾವ ರೀತಿಯಾಗಿ ವ್ಯವಹಾರವನ್ನು ಮಾಡಬೇಕು ಎನ್ನುವುದನ್ನು ಪ್ರಬಲವಾಗಿ ಪ್ರತಿಪಾದಿಸುತ್ತಾ ಇದ್ದಾನೆ ರಾಮ. ಆ ಸಂದರ್ಭದಲ್ಲಿ ಜೊತೆಯಲ್ಲಿರುವಂತಹ ಜಾಬಾಲಿ ಮಹರ್ಷಿಗಳು ರಾಮನಿಗೆ ಏನು ಹೇಳುತ್ತಾರೆ ಎನ್ನುವುದನ್ನು ಮುಂದಿನ ಕಥಾಭಾಗದಲ್ಲಿ ನಿರೀಕ್ಷಿಸಿ ಈ ಭಾಗಕ್ಕೆ ಮಂಗಳ ಪದವನ್ನು ಹಾಡುವುದಕ್ಕೆ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಜಲದಲ್ಲಿ ಚಲಿಸುವ ಭಕ್ತರಿಗೆ ಓದುವುದಂತೆ ಜಲದಲ್ಲಿ ಚಲಿಸುವ ಭಕ್ತರಿಗೆ ಹಿರಿಯ ಬೆನ್ನಲ್ಲಿ ಹೊತ್ತ ಕೂರ್ಮನಿಗೆ
ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.